ಹರೇ ಪ್ರಣಾಮಗಳು. ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹರೇ ಕೃಷ್ಣ. ನಮಗೆ ಈ ಚೈತನ್ಯ ಚರಿತಾಮೃತ ಓದುವ ತರಗತಿಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲಾಯ್ ಇಲ್ಲಿಯ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಗೆ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಸ್ಕಾನ್ ಫೌಂಡರ್ AC ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ಎಲ್ಲ ಗುರುವೃಂದದವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ತರಗತಿಗೆ ಬಂದಂತಹ ಎಲ್ಲರನ್ನು ಕೂಡ ಸ್ವಾಗತಿಸುತ್ತಾ ನಾವು ಇಂದಿನ ಈ ತರಗತಿಯನ್ನು ಪ್ರಾರಂಭಿಸುವ ಮೊದಲು ಪ್ರಾರ್ಥನೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸ್ವಾದ್ವೈತಂ ಸಾವತ್ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದನ್ ಸಹಗಣ ಲಲಿತ ಶ್ರೀ ವಿಶಾಖಾನ್ವಿತಂ ಶ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೇ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣ ಹರೇ ಕೃಷ್ಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಚಂದ್ರ ಜಯ ಚೈತನ್ಯ ಚರಿತಾಮೃತ ಕಿ ಇಚ್ಛೆ. ಹರೇ ಜೈ. ಕೃಷ್ಣ. ಗುರು ಮಹಾರಾಜ್ ಗೆ ಜೈ. ಶ್ಲೋಕ 81. ಅಧ್ಯಾಯ 2 ಶ್ಲೋಕ 81. तेजे कृष्ण अवतार बीतेरे हैला ज्ञाता ताहा आला विशेष ज्ञान से ही अभिज्ञाता.
ಹೇಳಿ. ತೈಚೆ ತೈಚೆ ಅವತಾರ ಬೀತಾರೆ ಹೈಲ ಜ್ಞಾತ ಸಾಹಾರ ವಿಶೇಷ ಜ್ಞಾನ ಸೇಯಿ ಅವಿಜ್ಞಾತ. ತೈಚೆ ಕೃಷ್ಣ ಅವತಾರ ಬೀತಾರೆ ಐಲ ಜ್ಞಾತ ಸಂಹಾರ ವಿಶೇಷ ಜ್ಞಾನ ಸೇಯಿ ಅವಿಜ್ಞಾತ. ಹರೇ ಕೃಷ್ಣ ಮಾತಾಜಿ. ತೈಚೆ ಕೃಷ್ಣ ಅವತಾರ ಬೀತಾರೆ ಜ್ಞಾತ ಸಂಹಾರ ವಿಶೇಷ ಜ್ಞಾನ ಸೇಯಿ ಅವಿಜ್ಞಾತ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಇವತ್ತು ಪುನಃ ಸ್ಟಾರ್ಟಿಂಗ್ ನಿಂದ ಮಾಡೋಣ. ಡಾಕ್ಟರ್ ಕೃಷ್ಣಮೂರ್ತಿ. ಹರೇ ಕೃಷ್ಣ. ಓದ್ತೇನೆ. ಶ್ಲೋಕ 81. ತೈಚೆ ಕೃಷ್ಣ ಅವತಾರ ಬೀತಾರೆ ಹೈಲಜ್ಜಾತ ಸಂಹಾರ ವಿಶೇಷ ಜ್ಞಾನ ಸೇಯಿ ಅವಿಜ್ಞಾತ. ತೈಚೆ ಇದೇ ರೀತಿ ಕೃಷ್ಣ ಪ್ರಭು ಕೃಷ್ಣನು ಅವತಾರ ಬೀತರೆ ಅವತಾರಗಳಲ್ಲಿ ಐಲ ಇದ್ದನು. ಜ್ಞಾನ ಪರಿಗಣಿತನಾಗಿ ತಾನ್ಹಾರ ಅವನ ಬಗೆಗಿನ ವಿಶೇಷ ಜ್ಞಾನ ನಿರ್ದಿಷ್ಟ ತಿಳಿವು ಸೇಯಿ ಅದು ಅವಿಜ್ಞಾತ ತಿಳಿಯದುದಾಗಿತ್ತು. ಅನುವಾದ ಶ್ರೀಲ ಪ್ರಭುವಾದಿಗಳಿಗೆ ಜಯವಾಗಲಿ. ಇದೇ ರೀತಿ ಮೊದಲಲ್ಲಿ ಕೃಷ್ಣನನ್ನು ಅವತಾರಗಳೊಬ್ಬನೆಂದು ಪರಿಗಣಿಸಲಾಗಿತ್ತು. ಅವನ ಬಗೆಗಿನ ನಿರ್ದಿಷ್ಟ ತಿಳಿವು ಈಗಿನ್ನೂ ಅಪರಿಚಿತವಾಗಿಯೇ ಇತ್ತು. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಇಲ್ಲಿ ನಾವು ಮೊದಲಿನ ಶ್ಲೋಕದಲ್ಲಿ 80ನೇ ಶ್ಲೋಕದಲ್ಲಿ ಏತೆ ಅಂದರೆ ಇವು ಅಂತೇಳಿ ಹೇಳಿದ್ದಾರೆ. ಹಾಗೆ ಅದರ ಆ ಶಬ್ದ ಏನಂದ್ರೆ ಅವತಾರಗಳ ವಿಷಯಗಳಲ್ಲಿ ಅದು ಸ್ಥಾಪಿಸುತ್ತದೆ ಅಂತೇಳಿ ಮೊದಲಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ಪುರುಷಾವತಾರಗಳ ಸ್ವಾಂಶ ಭಾಗಗಳು ಎನ್ನುವ ವಿಶೇಷಣವನ್ನು ಆ ವಿಷಯವನ್ನು ಅನುಸರಿಸಿ ಇದು ಬರುತ್ತದೆ ಅಂತ ಹೇಳಿ ಮೊದಲಿನ ಶ್ಲೋಕದಲ್ಲಿ ನೋಡಿ ಹೇಳಿದೆ. ಹಾಗೆ ಇಲ್ಲಿ ಇದೇ ರೀತಿ ಮೊದಲಲ್ಲಿ ಕೃಷ್ಣನನ್ನು ಅವತಾರಗಳಲ್ಲಿ ಒಬ್ಬನೆಂದು ಪರಿಗಣಿಸಲಾಗಿತ್ತು. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ ಕಿ ಜೈ. ಅಂದ್ರೆ ಮೊದಲಲ್ಲಿ ಕೃಷ್ಣನ ಅವತಾರಗಳಲ್ಲಿ ಒಬ್ಬನು, ಕೃಷ್ಣನನ್ನು ಅವತಾರಗಳಲ್ಲಿ ಒಬ್ಬನು ಅಂತ ಹೇಳಿ ಪರಿಗಣಿಸಲಾಗಿತ್ತು. ಅವನ ಬಗೆಗಿನ ಈ ನಿರ್ದಿಷ್ಟ ತಿಳಿವು ಆಗಿನ್ನೂ ಅದು ಅಪರಿಚಿತವಾಗಿಯೇ ಇತ್ತು. ಈಗ ಕೂಡ ನಮಗೆ ಪೂರ್ತಿಯಾಗಿ ಕೃಷ್ಣನ ವಿಷಯ ಸರಿಯಾಗಿ ಗೊತ್ತಿದೆಯಾ? ಗೊತ್ತಿದ್ದವರು ಇರ್ಬಹುದು ಇದರಲ್ಲಿ, ನನಗಂತೂ ಗೊತ್ತಿಲ್ಲ. ಹರೇ ಕೃಷ್ಣ. ಶ್ಲೋಕ 82. ಏನ್ ಮಾತಾಜಿ ಕ್ವಶನ್ ಇನ್ನೊಂದ್ಸಾರಿ ಕೇಳಿ. ಕೃಷ್ಣನ ವಿಷಯ ಪೂರ್ತಿಯಾಗಿ ಗೊತ್ತಿದ್ದವರು ಇದರಲ್ಲಿ ಇರ್ಬಹುದು, ನನಗೆ ಅಂತೂ ಗೊತ್ತಿಲ್ಲ ಅಂತ ಹೇಳಿದೆ. ಅಷ್ಟು ಪೂರ್ತಿಯಾಗಿ ನನಗೆ ಗೊತ್ತಿಲ್ಲ. ಯಾರಿಗ್ ಗೊತ್ತಿದೆ ಮಾತಾಜಿ ಪೂರ್ತಿಯಾಗಿ? ಗೊತ್ತಿರ್ಬಹುದು, ಇರ್ಬಹುದು ಮಾತಾಜಿ, ಹೇಳಲಿಕ್ಕೆ ಆಗುದಿಲ್ಲ. ಟ್ರಾನ್ಸ್ಜೆಂಡಲ್ ಡಿವೋಟೀಸ್ ಇದ್ದಾರೆ, ಮಹಾರಾಜಸ್, ಅವ್ರಿಗೆ ಗೊತ್ತಿರುತ್ತೆ. ಪ್ರಭುಪಾದರು ಇದ್ದಾರೆ. ಆತ ಇವ ಕೃಷ್ಣ ಶಬ್ದೆ ಆಗೆ ಅನುವಾದ ಸ್ವಯಂ ಭಾಗವತ ಪಿದೇಯ ಸಂವಾದ. ಓದಿ. ಆತ ಏವ ಕೃಷ್ಣ ಶಬ್ದ ಆಗೆ ಅನುವಾದ ಸ್ವಯಂ ಭಕ್ತ ಭಗವತ ಪಿದೇಯ ಸಂವಾದ. ಇಬ್ಬಿಬ್ರು ಮಾತಾಡಿ. ಓದಿದ್ರೆ ಒಬ್ಬೊಬ್ಬರೇ ಓದಿ ಮಾತಾಡಿ, ಎಲ್ಲರಿಗೂ ಚಾನ್ಸ್ ಕೊಡ್ತೇನಲ್ಲ, ಒಬ್ಬೊಬ್ಬರೇ ಓದಿ. ಇಬ್ಬರು ಓದಿದ್ರೆ ಅಲ್ಲಿ ಸರಿಯಾಗಿ ನಮಗೂ ಸಹ ಅರ್ಥ ಆಗುದಿಲ್ಲ, ಕೇಳುವವರಿಗೂ ಹಿತ ಎನಿಸುವುದಿಲ್ಲ. ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳ ಮಾತಾಜಿ. ಹೇಳಿ. ಆತ ಕೃಷ್ಣ ಶಬ್ದ ಆಗೆ ಅನುವಾದ ಸ್ವಯಂ ಭಾಗವತ ಪೀಚೆ ವಿಧೇಯ ಸಂವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಶ್ಲೋಕ 82. ಆಯತೆ ಆತ ಏವ ಕೃಷ್ಣ ಶಬ್ದ ಹಾಗೆ ಅನುವಾದ ಸ್ವಯಂ ಭಗವತ್ತ ಪೀಚೆ ವಿಧೇಯ ಸಂವಾದ. ಆತ ಏವ ಕೃಷ್ಣ ಶಬ್ದ ಹಾಗೆ ಅನುವಾದ ಸ್ವಯಂ ಭಗವತ ಪೀಚ ವಿಧೇಯ ಸಂವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆತ ಏವ ಕೃಷ್ಣ ಶಬ್ದ ಆಗೆ ಅನುವಾದ
ಸ್ವಯಂ ಭಗವತ ಪಿಛೆ ವಿಧೇಯ ಸಂವಾದ. ಹರೇ ಕೃಷ್ಣ ಮಾತಾಜಿ. ಅರ್ಥ ಓದ್ಲಾ ಮಾತಾಜಿ? ಅರ್ಥ ಓದ್ಲಾ? अत एव कृष्ण शब्दे आगे अनुवाद स्वयं भगवत पीछे विधेय संवाद. हरे कृष्ण. ಓದಿ ಹರೇ ಮಾತಾಜಿ, ಕೃಷ್ಣ ಗಾಯತ್ರಿ ಮಾತಾಜಿ ಓದಿ. ಕೃಷ್ಣ ಮಾತಾಜಿ. ಶ್ಲೋಕ ಹೇಳಿದೆ. आता कृष्ण शब्द आगे अनुवाद स्वयं भगवत पीछे विधेय संवाद. ಆತಯೇವ ಆದ್ದರಿಂದ ಕೃಷ್ಣ ಶಬ್ದ, ಕೃಷ್ಣ ಎನ್ನುವ ಶಬ್ದವು ಹಾಗೆ ಮೊದಲು ಅನುವಾದ ವಸ್ತು ವಿಷಯವಾಗಿ ಸ್ವಯಂ ಭಗವತ್ತ ತಾನೇ ದೇವೋತ್ತಮ ಪರಮ ಪುರುಷನು, ಪೀಚೆ ಅದರ ಹಿಂದೆ, ವಿಧೇಯ ವಿಶೇಷಣದ, ಸಂವಾದ ಸಂದೇಶ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಆದ್ದರಿಂದ ಕೃಷ್ಣ ಎನ್ನುವ ಶಬ್ದವು ವಿಷಯದ ಅಥವಾ ವಸ್ತುವಿನ ರೂಪದಲ್ಲಿ ಮೊದಲು ಬರುತ್ತದೆ. ಅದನ್ನನುಸರಿಸಿ ಅವನನ್ನು ಮೂಲ ದೇವೋತ್ತಮ ಪುರುಷ ಎನ್ನುವ ವಿಶೇಷಣವು ಬರುತ್ತದೆ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ. ಇಲ್ಲಿ ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಆದ್ದರಿಂದ ಇಲ್ಲಿ ಕೃಷ್ಣ ಎನ್ನುವ ಶಬ್ದವು ವಿಷಯದ ಅಥವಾ ಒಂದು ವಸ್ತುವಿನ ರೂಪದಲ್ಲಿ ಮೊದಲು ಬರುತ್ತದೆ ಅಥವಾ ವಸ್ತುವಿನ ರೂಪದಲ್ಲಿ ಬರುತ್ತದೆ. ಕೃಷ್ಣ ಎನ್ನುವ ಶಬ್ದ ಆ ವಿಷಯದ ರೂಪದಲ್ಲಿ ಮೊದಲು ಬರುತ್ತದೆ. ಅದನ್ನು ಅನುಸರಿಸಿ ಅವನನ್ನು ಮೂಲ ದೇವೋತ್ತಮ ಪರಮಪುರುಷ ಎನ್ನುವ ಈ ವಿಶೇಷಣವು ಇಲ್ಲಿ ಬರುತ್ತದೆ. ವಸ್ತು ಅಂತ ಹೇಳಿದ ಕೂಡಲೇ ಒಂದು ವಿಷಯವಾಗಿ ಭಗವಂತ ಅಲ್ಲಿ ಆ ಶಬ್ದ ರೂಪದಲ್ಲಿ ನಮಗೆ ಮೊದಲು ಅವನು ಬರ್ತಾನೆ. ಬ್ರಹ್ಮನಿಗೆ ಕೂಡ ಅವನು ಹೃದಯದಲ್ಲಿ ಹೇಳ್ತಾನೆ ಅಲ್ಲವಾ? ಅಥವಾ ತಪ ಅಂತ ಹೇಳಿ ಅವನಿಗೆ ಕೇಳಿದ ಹೇಗೆ? ಅದು ಶಬ್ದ ರೂಪದಲ್ಲಿ ಕೇಳಿದ ಹಾಗೆ ಅವನು 1000 ವರ್ಷಗಳ ಕಾಲ ತಪಸ್ಸು ಮಾಡಿದ. ಶಬ್ದ. ಶ್ಲೋಕ 83. ಕೃಷ್ಣೇರ ಸ್ವಯಂ ಭಗವತ ಇತಃ ಇಲ್ಲ ಸಾಧ್ಯ ಸ್ವಯಂ ಭಗವಾನೇರ ಕೃಷ್ಣತ್ವ ಐಲ ಬಾಧ್ಯ. ಓದಿ. ಕೃಷ್ಣೇರ ಸ್ವಯಂ ಭಗವತ ಇಹ ಐಲ ಸಾಧ್ಯ ಸ್ವಯಂ ಭಗವಾನೇರ ಕೃಷ್ಣತ್ವ ಐಲ ಬಾಧ್ಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 83. ಕೃಷ್ಣೇರ ಸ್ವಯಂ ಭಗವತ ಏಲ ಸಾಧ್ಯ ಸ್ವಯಂ ಭಗವಾನೇರ ಕೃಷ್ಣತ್ವ ಏಲ ಬಾಧ್ಯ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 83. ಭಗವತ ಇಹ ಐಲ ಸಾಧ್ಯ ಸ್ವಯಂ ಭಗವಾನೇರ ಕೃಷ್ಣತ್ವ ಐಲ ಬಾಧ್ಯ. हरे कृष्ण माताजी. कृष्णेर स्वयं भगवत इह इले साध्य स्वयं भगवानेर कृष्णत्व हैल भाद्य. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 83. ಕೃಷ್ಣೇರ ಸ್ವಯಂ ಭಗವತ್ತ ಇಹ ಇಲ್ಲ ಸಾಧ್ಯ ಸ್ವಯಂ ಭಗವಾನೇರ ಕೃಷ್ಣತ್ವ ಐಲ ಬಾಧ್ಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಕೆ, ನೆಕ್ಸ್ಟ್ ಗೀತಾ ಎಂ ಮಾತಾಜಿ ಓದಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೃಷ್ಣೇರ ಸ್ವಯಂ ಭಗವತ ಇಹ ಐಲ ಸಾಧ್ಯ ಸ್ವಯಂ ಭಗವಾನೇರ ಕೃಷ್ಣತ್ವ ಐಲ ಬಾಧ್ಯ. ಕೃಷ್ಣೇರ ಪ್ರಭು ಕೃಷ್ಣನು ಸ್ವಯಂ ಭಗವತ ತಾನೇ ದೇವೋತ್ತಮ ಪರಮ ಪುರುಷನಾಗಿರುವುದು ಇಹ ಈ ಐಲ ಆಗಿದೆ. ಸಾಧ್ಯ ಸ್ಥಾಪನೆ ಮಾಡಬೇಕಾದ್ದು ಸ್ವಯಂ ಭಗವಾನೇರ ದೇವೋತ್ತಮ ಪರಮ ಪುರುಷನು ಪ್ರಭು ಕೃಷ್ಣನಾಗಿರುವ ಗುಣವು ಐಲ ಆಗಿದೆ. ಬಾಧ್ಯ ಬಂಧಕ. ಅನುವಾದ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀಕೃಷ್ಣನು ದೇವೋತ್ತಮ ಪರಮ ಪುರುಷನೆಂಬುದನ್ನು ಈ ಅಂಶವು ಸ್ಥಾಪಿಸುತ್ತದೆ. ಆದ್ದರಿಂದ ಅತ್ಯವಶ್ಯವಾಗಿ ಕೃಷ್ಣನೇ ದೇವೋತ್ತಮ ಪರಮ ಪುರುಷ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳಿದ್ರು? ಶ್ರೀಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತೇಳಿ ಈ ಅಂಶ ನಮ್ಗೆ ತಿಳಿಸಿಕೊಡ್ತದೆ. ಆದ್ದರಿಂದಾಗಿ ಅತ್ಯವಶ್ಯಕವಾಗಿ ಕೂಡ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತೇಳಿ ಪ್ರಭುಪಾದರು ನಮ್ಗೆ ಹೇಳಿಕೊಡ್ತಾ ಇದ್ದಾರೆ. ಪ್ರಭುಪಾದ್ ಕಿ ಜೈ.
ಶ್ಲೋಕ 84. ಕೃಷ್ಣ ಯದಿ ಅಂಶ ಹೈತ ಅಂಶಿ ನಾರಾಯಣ ತಬೆ ವಿಪರೀತ ಹೈತ ಸುತೀರ ವಚನ. ಕೃಷ್ಣ ಯದಿ ಅಂಶ ಹೈತ ಅಂಶಿ ನಾರಾಯಣ ತಬೆ ವಿಪರೀತ ಹೈತ ಸುತೇರ ವಚನ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಯದಿ ಅಂಶ ಹೈತ ಅಂಶಿ ನಾರಾಯಣ ತಾಬೆ ವಿಪರೀತ ಹೈತ ಸುತೇರ ವಚನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಗೀತಾ ಆರ್ ಕೋಡಿಕಲ್ ಓದಿ. ಕೃಷ್ಣ ಯದಿ ಅಂಶ ಹೈತ ಅಂಶಿ ನಾರಾಯಣ ತದ್ದೇ ವಿಪರೀತ ಹೈತ ಸುತೇರ ವಚನ. ಕೃಷ್ಣ ಭಗವಾನ್ ಕೃಷ್ಣನು ಯದಿ ಆದರೆ ಅಂಶ ಸ್ವಾಂಶ ಭಾಗವೇ ಹೈತ ಆಗದಿದ್ದರೆ ಅಂಶಿ ಎಲ್ಲ ಅವತಾರಗಳ ಮೂಲನಾದ ನಾರಾಯಣ ಪ್ರಭು ನಾರಾಯಣನು ತಬೆ ಆಗ ವಿಪರೀತ ವ್ಯತಿರಿಕ್ತವಾಗುತ್ತಿತ್ತು. ಸೂತೇರ ಸೂತ ಪೌರಾಣಿಕರ ವಚನ ಮಾತು. ಅನುವಾದ: ನಾರಾಯಣನು ಆದಿಮ ದೈವವಾಗಿದ್ದು ಕೃಷ್ಣನು ಅವನ ಸ್ವಾಂಶ ಭಾಗವಾಗಿದ್ದಲ್ಲಿ ಸೂತ ಪೌರಾಣಿಕರ ಮಾತು ತಲೆ ಕೆಳಗಾಗಿ ಬಿಡುತ್ತಿತ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ್ ಕಿ ಜೈ. ನಾರಾಯಣನು ಆದಿಮ ದೈವವಾಗಿದ್ದು ಕೃಷ್ಣನು ಅವನ ಸ್ವಾಂಶ ಭಾಗವಾಗಿದ್ದಲ್ಲಿ ಸೂತ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲಿ ಹೋಯ್ತದು? ನಾರಾಯಣನು ಆದಿಮ ದೈವವಾಗಿದ್ದು ಕೃಷ್ಣನು ಅವನ ಸ್ವಾಂಶ ಭಾಗವಾಗಿದ್ದಲ್ಲಿ ಸೂತ ಪೌರಾಣಿಕರ ಮಾತು ಇಲ್ಲಿ ತಳಕೆಳಗಾಗಿ ಬಿಡ್ತಿತ್ತು. ಹೌದಲ್ಲವಾ? ಹೌದು ಮಾತಾಜಿ. ಎಸ್, ಎಲ್ಲ ಉಲ್ಟಾ ಪಲ್ಟಾ ಆಗ್ತಿತ್ತು. ಸೊ ನಾವಿನ್ನು ಮುಂದಕ್ಕೆ ಬರೋಣ. ನಾರಾಯಣ ಎಂಸಿಯೈ ಸ್ವಯಂ ಭಗವಾನ್ ದೇಹ ಶ್ರೀಕೃಷ್ಣ ಐಚಿ ಕರಿತ ವ್ಯಾಖ್ಯಾನ ಓದಿ. ನಾರಾಯಣ ಅಂಶೀಯೈ ಸ್ವಯಂ ಭಗವಾನ್ ದೇಹ ಶ್ರೀಕೃಷ್ಣ ಐಚೆ ಕರಿತ ವ್ಯಾಖ್ಯಾನ. ಹರೇ ಕೃಷ್ಣ ಮಾತಾಜಿ. ನಾರಾಯಣ ಅಂಶೇಯೈ ಸ್ವಯಂ ಭಗವಾನ್ ತನ್ಹಿ ಶ್ರೀಕೃಷ್ಣ ಐಚ ಕರಿತ ವ್ಯಾಖ್ಯಾನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಚಿತ್ರಮೋಹಿನಿ ಮಾತಾಜಿ ಓದಿ. ಹರೇ ಕೃಷ್ಣ. ಒಂದ್ ನಿಮಿಷ ಮಾತಾಜಿ, ಅದು ಟರ್ನ್ ಮಾಡ್ಕೊತಾ ಇದ್ದೀನಿ, ಒಂದ್ ನಿಮಿಷ. ಹರೇ ಕೃಷ್ಣ. ಶ್ಲೋಕ 85. ಒಂದ್ ನಿಮಿಷ ಮಾತಾಜಿ. ನಾರಾಯಣ ಅಂಶೀಯೇನ ಸ್ವಯಂ ಭಗವಾನ್ ತೇಜಃ ಶ್ರೀಕೃಷ್ಣ ಐಚೆ ಕರಿತ ವ್ಯಾಖ್ಯಾನ. ಅನುವಾದ ಅಲ್ವಾ ಮಾತಾಜಿ? ವರ್ಡ್ ಬೈ ವರ್ಡ್. ನಾರಾಯಣ ಪ್ರಭು ನಾರಾಯಣನು ಅಂಶಿ ಸಕಲ ಅವತಾರಗಳ ಮೂಲ. ಯಾರು? ಸ್ವಯಂ ಭಗವಾನ್ ತಾನೇ ದೇವೋತ್ತಮ ಪುರುಷ. ತೇಜಃ ಅವರು, ಶ್ರೀಕೃಷ್ಣ ಪ್ರಭು ಕೃಷ್ಣರು ಐಚೆ ಸೂಕ್ತವಾದ ರೀತಿಯಲ್ಲಿ ಕರಿತ ಮಾಡಿರುತ್ತಿದ್ದರು. ವ್ಯಾಖ್ಯಾನ ವರ್ಣನೆ. ಅನುವಾದ: ಆಗ ಸೂತ ಪೌರಾಣಿಕರು ಹೀಗೆ ಹೇಳಿರುತ್ತಿದ್ದರು. ಸಕಲ ಅವತಾರಗಳ ಮೂಲವಾದ ನಾರಾಯಣನು ಮೂಲ ದೇವೋತ್ತಮ ಪುರುಷ. ಅದನ್ನು ಶ್ರೀಕೃಷ್ಣನಾಗಿ ಆವಿರ್ಭವಿಸಿದ್ದಾನೆ. ಹರೇ ಕೃಷ್ಣ. ಅನುವಾದ ಶ್ರೀಲ ಪ್ರಭುಪಾದ್ ಕಿ ಜೈ. ಆಗ ಪೌರಾಣಿಕರು ಸೂತ ಪೌರಾಣಿಕರು ಅವರು ಏನ್ ಹೇಳ್ತಿದ್ರು? ಸಕಲ ಅವತಾರಗಳ ಮೂಲ ನಾರಾಯಣನು, ಅವನೇ ಮೂಲ ದೇವೋತ್ತಮ ಪರಮ ಪುರುಷ, ಅವನು ಶ್ರೀಕೃಷ್ಣನಾಗಿ ಆವಿರ್ಭವಿಸಿದ್ದಾನೆ ಅಂತೇಳಿ ಆ ಸಮಯದಲ್ಲಿ ಸೂತ ಪೌರಾಣಿಕರು ಹೇಳ್ತಿದ್ರು.
ನೆಕ್ಸ್ಟ್ ಶ್ಲೋಕದಲ್ಲಿ ನೋಡೋಣ. 86. ಬ್ರಹ್ಮ ಪ್ರಮಾದ ವಿಪ್ರಲಿಪ್ಸ ಕಾರಣ ಪಟಾವ ಹರ್ಷ ವಿಜ್ಞಾವಾಕಿ ನಹಿ ದೋಷ ಯೈ ಸಬ. ಬ್ರಹ್ಮ ಪ್ರಮಾದ ವಿಪ್ರಲಿಪ್ಸ ಕಾರಾಟ ಪಟಾವ ಹರ್ಷ ವಿಜ್ಞ ವಾಕ್ಯೇನ ಹಿ ದೋಷ ಏ ಸಬ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 86. ಬ್ರಹ್ಮ ಪ್ರಮಾದ ವಿಪ್ರಲಿಪ್ಸ ಕರುಣಾ ಪಾಠವ ಹರ್ಷ ವಿಘ್ನ ವಾಕ್ಯೇನ ಹಿ ದೋಷ ಹಿ ಸಬ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನಂತ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಬ್ರಹ್ಮ ಪ್ರಮಾಣ ವಿಪ್ರಲಿಪ್ಸ ಕರುಣಾ ಪಾಠವ ಅಪ್ರವಿಜ್ಞ ವಾಕ್ಯೇನ ಹಿ ದೋಷ ಯೇ ಸಬ. ಬ್ರಹ್ಮ ತಪ್ಪುಗಳನ್ನು ಪ್ರಮಾದ ಭ್ರಾಂತಿ ವಿಪ್ರಲಿಪ್ಸ ವಂಚನೆ ಕರಣ ಅಪಾಠವ ಇಂದ್ರಿಯಗಳು ಅಪರಿಪೂರ್ಣತೆ ವರ್ಷ ಪ್ರಮಾಣಭೂತರಾದ ಮುನಿಪುಂಗವ ವಿಜ್ಞ ವಾಕ್ಯ ವಿವೇಕ ತುಂಬಿದ ಮಾತುಗಳಲ್ಲಿ ನಾಹಿ ಇಲ್ಲ ದೋಷ ಕಲ್ಮಶ ಏಯಿ ಸಭ ಎಲ್ಲ. ಅನುವಾದ: ತಪ್ಪುಗಳನ್ನು ಬ್ರಹ್ಮಾವಶ್ಯತೆ ವಂಚನೆ ಹಾಗೂ ದೋಷಪೂರ್ಣವಾದ ಗ್ರಹಿಕೆ ಇವು ಪ್ರಮಾಣೀಭೂತವಾದ ಸಂತರ ವಚನಗಳನ್ನು ಕಂಡು ಬರುವುದಿಲ್ಲ. ಭಾವಾರ್ಥ: ಇದು ಪ್ರಭುಪಾದವರು ಬರೆದಾಗೆ ಪ್ರಭುಪಾದವರಿಗೆ ಜಯವಾಗಲಿ. ಶ್ರೀಮದ್ ಭಾಗವತವು ಪುರುಷನ ಅವತಾರಗಳಲ್ಲಿ ಅಥವಾ ಸಾಂಶ ವಿಸ್ತರಣೆಗಳಲ್ಲಿ ಯಾತಿಯನ್ನು ನೀಡುತ್ತದೆ. ಭಗವಾನ್ ಕೃಷ್ಣನ ಹೆಸರು ಆ ಯಾದಿಯಲ್ಲಿ ಬರುತ್ತದೆ. ಆದರೆ ಮುಂದುವರಿಯುವ ಭಾಗವತವು ದೇವೋತ್ತಮ ಪರಮ ಪುರುಷನ ಭಗವಾನ್ ಕೃಷ್ಣನ ನಿರ್ದಿಷ್ಟ ಸ್ಥಾನ ಯಾವುದು ಎಂಬುದನ್ನು ವಿವರಿಸುತ್ತದೆ. ಪ್ರಭು ಕೃಷ್ಣನ ಮೂಲ ದೇವೋತ್ತಮ ಪರಮ ಪುರುಷನಾದ್ದರಿಂದ ಅವನ ಸ್ಥಾನವು ಎಲ್ಲದಕ್ಕೂ ಮೇಲಿನದೆಂದು ತರ್ಕ ಹಾಗೂ ವಾದವು ಸ್ಥಾಪಿಸುತ್ತದೆ. ಕೃಷ್ಣ ನಾರಾಯಣನ ಸಾಂಶ ವಿಸ್ತರಣೆ ಆಗಿದ್ದರೆ ಮೂಲ ಶ್ಲೋಕವನ್ನು ಈಗಿರುವುದಕ್ಕಿಂತ ಬೇರೆಯಾಗಿಯೇ ಬರೆಯಲಾಗುತ್ತಿತ್ತು. ದಿಟ್ಟದಲ್ಲಿ ಶ್ಲೋಕವು ಅದರ ಈಗಿನ ರೂಪದ ತಿರುಮುರುಗಳಾಗಿರುತ್ತಿತ್ತು. ಆದರೆ ಮುಕ್ತಾತ್ಮರಾದ ಸಂತರ ಲೋಕದಲ್ಲಿ ತಪ್ಪುಗಳು, ಭ್ರಮೆ, ವಂಚನೆ ಅಥವಾ ಅಪಕ್ವ ಗ್ರಹಿಣೆ ಇವು ಯಾವುದೂ ಇರುವುದಿಲ್ಲ. ಆದ್ದರಿಂದ ಕೃಷ್ಣನು ದೇವೋತ್ತಮ ಪರಮ ಪುರುಷ ಎನ್ನುವ ಮಾತಿನಲ್ಲಿ ಯಾವ ತಪ್ಪು ಇಲ್ಲ. ಶ್ರೀಮದ್ ಭಾಗವತದಲ್ಲಿನ ಸಾಂಸ್ಕೃತಿಕ ಭಾಷೆಯ ಶ್ಲೋಕಗಳೆಲ್ಲವೂ ದಿವ್ಯ ಶಬ್ದಗಳ ಪರಿಪೂರ್ಣ ಸಾಕ್ಷಾತ್ಕಾರ ಆದ ಅನಂತರವೇ ವ್ಯಾಸರು ಈ ಉಕ್ತಗಳನ್ನಾಡಿದರು. ಅವು ಸಮಗ್ರವಾದವುಗಳೇ ಹೌದು. ಏಕೆಂದರೆ ವ್ಯಾಸರಂತ ಮುಕ್ತಾತ್ಮರಾದ ಮಹರ್ಷಿಗಳು ತಮ್ಮ ಅಲಂಕಾರಿಕ ರಚನೆಗಳಲ್ಲಿ ತಪ್ಪುಗಳನ್ನು ಎಂದೂ ಮಾಡುವುದಿಲ್ಲ. ವ್ಯಕ್ತಿಯು ಈ ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡ ಹೊರತು ಆತ ಅಪೌರುಷ ಧರ್ಮಗ್ರಂಥಗಳಿಗೆ ನೆರವು ಪಡೆಯ ಹೊರಡುವುದು ವ್ಯರ್ಥ ಕಾಯ. ಬ್ರಹ್ಮೆ ಎನ್ನುವ ಶಬ್ದವು ಹುಷಿ ಜ್ಞಾನವನ್ನು ಅಥವಾ ತಪ್ಪುಗಳನ್ನು ಸೂಚಿಸುತ್ತದೆ. ಹಗ್ಗವನ್ನು ಹಾವೆಂದು ಭ್ರಮಿಸುವ, ಇಲ್ಲವೇ ಕಪ್ಪೆ ಚಿಪ್ಪನ್ನು ಬಂಗಾರವೆಂದು ತಿಳಿಯುವುದು ಭ್ರಮೆ. ಪ್ರಮಾದ ಎನ್ನುವ ಶಬ್ದವು ವಾಸ್ತವಿಕತೆಯ ಬಗೆಗೆ ಗಮನ ನೀಡುವುದು ಅಥವಾ ಶಬ್ದವನ್ನು ತಪ್ಪಾಗಿ ಗ್ರಹಿಸುವುದನ್ನು ಸೂಚಿಸುತ್ತದೆ. ವಿಪ್ರಲಿಪ್ಸ ಎಂದರೆ ವಂಚಿಸುವ ಪ್ರವೃತ್ತಿ. ಕರುಣಾಪಾಠವ ಎನ್ನುವ ಶಬ್ದವು ಐಹಿಕ ಇಂದ್ರಿಯಗಳ ಪರಿಪೂರ್ಣತೆಯನ್ನು ಸೂಚಿಸುತ್ತದೆ. ಇಂಥ ಪರಿಪೂರ್ಣತೆಗೆ ಅನೇಕ ಉದಾಹರಣೆಗಳನ್ನು ನೀಡಬಹುದು. ತುಂಬಾ ದೂರದಲ್ಲಿರುವುದನ್ನು ಅಥವಾ ತುಂಬಾ ಚಿಕ್ಕದಾಗಿರುವುದನ್ನು ಕಣ್ಣುಗಳು ಕಾಣಲಾರದ ಅಷ್ಟೇಕೆ ಒಬ್ಬ ವ್ಯಕ್ತಿಯು ತನ್ನ ಕಣ್ಣುಗಳಿಗೆ ಅತಿ ಹತ್ತಿರದಲ್ಲಿರುವ ತನ್ನ ಕಣ್ಣು ಗುಡ್ಡೆಗಳನ್ನು ಕೂಡ ನೋಡಲಾರ. ಮತ್ತು ಒಬ್ಬನನ್ನು ಕಾಮಾಲೆಯಂತ ಕಾಯಿಲೆಗೆ ಬಾಧಿಸಿದಾಗ ಅವನು ಕಣ್ಣಿಗೆ ಎಲ್ಲವೂ ಹಳದಿಯಾಗಿರುವಂತೆಯೇ ಕಾಣುತ್ತದೆ. ಇದೇ ರೀತಿ ದೂರದ ಶಬ್ದಗಳನ್ನು ಕಿವಿಯೇ ಕೇಳಲಾರದು. ದೇವೋತ್ತಮ ಪರಮ ಪುರುಷ ಮತ್ತು ಅವನ ಸಾಂಶ ಭಾಗಗಳು ಹಾಗೆಯೇ ಆತ್ಮ ಸಾಕ್ಷಾತ್ಕಾರ ಭಕ್ತರು ಪಾರಮಾರ್ಥಿಕ ನೆಲೆಯಲ್ಲಿಯೇ ಸ್ಥಿರವಾಗಿರುತ್ತಾರಾದ್ದರಿಂದ ಇಂತಹ ಹರಕೆಗಳಿಂದ ಅವನು ಶೋಭೆಗೆ ಒಳಗಾಗುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು.
ಇಲ್ಲಿ ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದಕ್ಕೆ ತಪ್ಪುಗಳು ಭ್ರಮವಸತೆ, ವಂಚನೆ ಹಾಗೂ ದೋಷಪೂರ್ಣವಾದ ಗ್ರಹಿಕೆ ಇವು ಭೂತರಾದ ಸಂತರ ವಚನಗಳಲ್ಲಿ ಇದು ಕಂಡು ಬರುವುದಿಲ್ಲ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದಕ್ಕೆ ಶ್ರೀಮದ್ ಭಾಗವತವು ಪುರುಷನ ಅವತಾರಗಳ ಅಥವಾ ಸ್ವಾಂಸ ವಿಸ್ತರಣೆಗಳ ಯಾದಿಯನ್ನು ಅದು ನೀಡ್ತದೆ. ಶ್ರೀಮದ್ ಭಾಗವತ ಪುರುಷಾವತಾರ, ಸ್ವಾಂಸ ವಿಸ್ತರಣೆಗಳು, ಪುರುಷಾವತಾರ ಅಥವಾ ಸ್ವಾಂಸ ವಿಸ್ತರಣೆಗಳು ಅದರ ಬಗ್ಗೆ ತಿಳಿ ಹೇಳ್ತದೆ. ಭಗವಾನ್ ಶ್ರೀಕೃಷ್ಣನ ಹೆಸರು ಈ ಯಾದಿಯಲ್ಲಿ ಬರ್ತದೆ. ಆದರೆ ಮುಂದುವರಿದು ಭಾಗವತವು ದೇವೋತ್ತಮ ಪರಮ ಪುರುಷನಾದ ಭಗವಂತ ಕೃಷ್ಣನ ಆ ನಿರ್ದಿಷ್ಟ ಸ್ಥಾನ ಅದು ಯಾವುದು ಎಂದು ವಿವರಿಸ್ತದೆ. ಪ್ರಭು ಕೃಷ್ಣನು ಮೂಲ ದೇವೋತ್ತಮ ಪರಮ ಪುರುಷ, ಆದ್ರಿಂದ ಅವನ ಸ್ಥಾನವು ಎಲ್ಲದಕ್ಕೂ ಮೇಲಿನದು ಎಂದು ತರ್ಕ ಮತ್ತು ವಾದ ಅದು ಸ್ಥಾಪಿಸ್ತದೆ ಅಂತ ಹೇಳ್ತಾರೆ. ಕೃಷ್ಣನು ನಾರಾಯಣನ ಸ್ವಾಂಸ ವಿಸ್ತರಣೆಯೇ ಆಗಿದ್ದರೆ ಮೂಲ ಶ್ಲೋಕವನ್ನು ಹೀಗಿರುವುದಕ್ಕಿಂತ ಬೇರೆಯಾಗಿ ಬರೆಯಲಾಗಿರುತ್ತಿತ್ತು. ಇದು ಹೌದು. ಕೃಷ್ಣ ನಾರಾಯಣನ ಸ್ವಾಂಸ ವಿಸ್ತರಣೆಯೇ ಆಗಿದ್ದರೆ ಮೂಲ ಶ್ಲೋಕವನ್ನು ಹೀಗಿರುವುದಕ್ಕಿಂತ ಅದು ಬೇರೆಯಾಗಿರ್ತಿತ್ತು. ದಿಟದಲ್ಲಿ ನಿಜವಾದಲ್ಲಿ ಶ್ಲೋಕವು ಅದರ ಈಗಿನ ರೂಪದ ತಿರುಗುಮುರುಗು ಆಗಿರ್ತಿತ್ತು. ಆದರೆ ಮುಕ್ತಾತ್ಮರಾದ ಸಂತರ ಲೋಕದಲ್ಲಿ ತಪ್ಪುಗಳು, ಭ್ರಮ, ವಂಚನೆ ಮತ್ತು ಅಪಕ್ವ ಗ್ರಹಿಕೆ ಇವುದ್ಯಾವುದೂ ಕೂಡ ಇರುವುದಿಲ್ಲ. ಆದ್ದರಿಂದ ಅವರು ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಎನ್ನುವ ಮಾತಿನಲ್ಲಿ ಯಾವ ತಪ್ಪು ಕೂಡ ಇಲ್ಲ. ಮುಕ್ತಾತ್ಮರಾದ ಸಂತರ ಲೋಕದಲ್ಲಿ ಯಾವ ತಪ್ಪುಗಳು, ಭ್ರಮೆ, ವಂಚನೆ, ಅಪಕ್ವ ಗ್ರಹಿಕೆ ಯಾವುದು ಕೂಡ ಇರದಿದ್ದ ಕಾರಣ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ ಅವರ ಮಾತಿನಲ್ಲಿ ಹೇಳಿದ್ದಾರೆ. ಅದರಲ್ಲಿ ಯಾವ ತಪ್ಪು ಕೂಡ ಇಲ್ಲ. ಶ್ರೀಮದ್ ಭಾಗವತದಲ್ಲಿನ ಈ ಸಂಸ್ಕೃತ ಭಾಷೆಯ ಶ್ಲೋಕಗಳು ಎಲ್ಲವೂ ಕೂಡ ಆ ದಿವ್ಯ ಶಬ್ದಗಳು. ಅದೆಲ್ಲ ಪರಿಪೂರ್ಣ ಸಾಕ್ಷಾತ್ಕಾರ ಆದ ಅನಂತರವೇ ವ್ಯಾಸರು ಈ ಉಕ್ತಿಗಳನ್ನು ಆಡಿದ್ರು. ಅವು ಸಮಗ್ರವಾದವುಗಳೇ ಹೌದು. ಏಕೆಂದ್ರೆ ಇಲ್ಲಿ ವ್ಯಾಸರಂತಹ ಮುಕ್ತಾತ್ಮರಾದ ಮಹರ್ಷಿಗಳು ತಮ್ಮ ಅಲಂಕಾರಿಕ ರಚನೆಗಳಲ್ಲಿ ತಪ್ಪುಗಳನ್ನು ಅವರು ಎಂದಿಗೂ ಮಾಡುವುದಿಲ್ಲ. ವ್ಯಕ್ತಿಯು ಈ ವಾಸ್ತವತೆ ಏನಿದೆಯೋ ಅದನ್ನು ಅರ್ಥ ಮಾಡಿಕೊಳ್ಬೇಕು ಹೊರತು ಆತ ಅಪೌರುಷ ಧರ್ಮ ಗ್ರಂಥಗಳು ಏನಿದೆಯೋ ಅದರ ಸಹಾಯವನ್ನು ಪಡೆಯ ಹೊರಡುವುದು ವ್ಯರ್ಥ ಕಾರ್ಯ. ಅರ್ಥ ಮಾಡಿಕೊಂಡ್ರೆ ಮಾತ್ರ ಅದನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ. ಭ್ರಮೆ ಎನ್ನುವ ಶಬ್ದ ಇಲ್ಲಿ ಹುಸಿ ಜ್ಞಾನವನ್ನು ಅಥವಾ ತಪ್ಪುಗಳನ್ನೇ ಸೂಚಿಸ್ತದೆ. ಹಗ್ಗವನ್ನು ನಾವು ಹಾವೆಂದು ಭಾವಿಸುವ ಹಾಗೆ ಕಪ್ಪೆ ಚಿಪ್ಪವನ್ನು ಬಂಗಾರ ಎಂದು ತಿಳಿಯುವುದು ಕೂಡ ಅದು ಕೂಡ ಒಂದು ಭ್ರಮೆ. ಪ್ರಮಾದ ಎನ್ನುವ ಶಬ್ದವು ವಾಸ್ತವತೆಯ ಬಗೆಗೆ ಗಮನ ನೀಡದಿರುವುದು ಅಥವಾ ನಾವು ಸತ್ಯವನ್ನು ತಪ್ಪಾಗಿ ಗ್ರಹಿಸುವುದನ್ನು ಅದು ಸೂಚಿಸ್ತದೆ. ವಿಪ್ರಲಿಪ್ಸ ಅಂತ ಹೇಳಿ ಕೊಟ್ಟಿದ್ದಾರೆ. ವಿಪ್ರಲಿಪ್ಸ ಅಂದ್ರೆ ವಂಚಿಸುವಂತಹ ಪ್ರವೃತ್ತಿ. ಕರಣ ಪಠಾವ ಎನ್ನುವ ಈ ಶಬ್ದ ಐಕ ಇಂದ್ರಿಯಗಳ ಅಪರಿಪೂರ್ಣತೆ. ಇಂತಹ ಅಪರಿಪೂರ್ಣತೆಗೆ ಅನೇಕ ಉದಾಹರಣೆ ಕೊಟ್ಟಿದ್ದಾರೆ. ತುಂಬಾ ದೂರದಲ್ಲಿ ಇರುವುದನ್ನು ಅಥವಾ ತುಂಬಾ ಚಿಕ್ಕದಾಗಿರುವುದನ್ನು ಕಣ್ಣುಗಳು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇಕೆ ಒಬ್ಬ ವ್ಯಕ್ತಿಯು ತನ್ನ ಕಣ್ಣುಗಳಿಗೆ ಅತಿ ಹತ್ತಿರದಲ್ಲಿರುವ ತನ್ನ ಕಣ್ಣ ಗುಡ್ಡೆಗಳನ್ನು ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ನಿಮ್ಮ ಕಣ್ಣ ಗುಡ್ಡೆಗಳು ಕಾಣ್ತವ? ಕಾಣಲ್ಲ ಮಾತಾಜಿ. ಬಾಕಿಯವರಿಗೆ ಕಾಣ್ತದೆ ಕಾಣ್ಬೇಕು. ಯಾರೋ ಉತ್ತರ ಇಲ್ಲ. ಓಕೆ, ಕಾಣಲ್ಲ ಮಾತಾಜಿ. ಇಲ್ಲ ಮಾತಾಜಿ, ಕಾಣಲ್ಲ. ಆದ್ರೆ ಯಾರಿಗೂ ಕಾಣಲ್ಲ, ಯಾರಿಗೂ ಕಾಣುವುದಿಲ್ಲ. ಸರಿ, ಒಬ್ಬನನ್ನು ಕಾಮಲೆಯಂತಹ ಕಾಯಿಲೆ ಬಾಧಿಸಿದಾಗ ಅವನ ಕಣ್ಣಿಗೆ ಎಲ್ಲ ಕೂಡ ಹಳದಿಯಾಗಿರುವಂತೆ ಕಾಣ್ತದೆ. ಇದೇ ರೀತಿ ದೂರದ ಶಬ್ದ
ಅದು ನಮ್ಮ ಕಿವಿ ಕೇಳಲಿಕ್ಕೆ ಸಾಧ್ಯ ಇಲ್ಲ. ದೂರದಲ್ಲಿ ಎಲ್ಲಿಯೋ ಒಂದು ಬಿದ್ದಿತ್ತು, ಏನೋ ಒಂದು ಹಣ್ಣು ಬಿದ್ದಿತ್ತು, ದೂರದಲ್ಲಿ ಬಿದ್ದಿದೆ, ತುಂಬಾ ದೂರದಲ್ಲಿ. ನಮ್ಗೆ ಶಬ್ದ ಕೇಳ್ತದಾ? ಇಲ್ಲ. ಆದ್ರೆ ಅದೇ ಹತ್ತಿರದಲ್ಲಿ ಬಿದ್ರೆ ಒಂದು ಸ್ವಲ್ಪ ಆದ್ರೂ ನಮ್ಗೆ ಶಬ್ದ ಕೇಳ್ತದೆ ಅಲ್ಲವಾ? ಹಾಗೆ ದೇವೋತ್ತಮ ಪರಮಪುರುಷ, ಅವನ ಸ್ವಾಂಶ ಭಾಗಗಳು, ಹಾಗೆಯೇ ಆತ್ಮ ಸಾಕ್ಷಾತ್ಕೃತ ಆ ಭಕ್ತರು ಪಾರಮಾರ್ಥಿಕ ನೆಲೆಯಲ್ಲಿಯೇ ಸ್ಥಿತರಾಗಿರುತ್ತಾರೆ. ಆದ್ದರಿಂದ ಅಂತಹ ಹರಕೆಗಳಿಂದ ಅವರೇನು ಶೋಭೆಗೆ ಒಳಗಾಗುವುದಿಲ್ಲ. ಇಂತಹ ಏನಾದ್ರೂ ಮಾತುಕತೆ, ಭ್ರಮೆ ಅಥವಾ ಈ ಯಾವುದು ವಂಚನೆ, ಅಪಕ್ವ ಗ್ರಹಿಕೆ, ಇದರಲ್ಲೆಲ್ಲ ಅವರೇನು ಶೋಭೆಗೆ ಒಳಗಾಗುವುದಿಲ್ಲ. ಇಲ್ಲಿ ನೋಡಿ, ಕರಣಪಟಾವ ಅಂತ ಹೇಳಿದ್ರೆ ಐಕ ಇಂದ್ರಿಯಗಳ ಅಪರಿಪೂರ್ಣತೆ, ಮತ್ತೆ ತಪ್ಪಾಗಿ ತಿಳಿಯುವಂಥದ್ದು ಅಥವಾ ಇನ್ನೊಬ್ಬರಿಗೆ ವಂಚಿಸುವುದು ವಿಪ್ರಲಿಪ್ಸ. ತಪ್ಪಾಗಿ ಗ್ರಹಿಸುವುದು ಅಂತ ಪ್ರಮಾದವ ಅಂತ. ವಿಪ್ರಲಿಪ್ಸ ಅಂತ ಹೇಳಿದ್ರೆ ವಂಚಿಸುವುದು. ಕರಣಪಟಾವ ಅಂತ ಹೇಳಿದ್ರೆ ಶಬ್ದದ ಐಕ ಇಂದ್ರಿಯಗಳ ಅಪರಿಪೂರ್ಣತೆಯನ್ನು ಸೂಚಿಸ್ತದೆ. ಇಲ್ಲಿ ಉದಾಹರಣೆ ಕೊಟ್ಟಿದ್ರು ನಮಗೆ. ಅಂದ್ರೆ ಚಿಕ್ಕದಾಗಿರುವುದನ್ನು ನಮ್ಮ ಕಣ್ಣುಗಳು ಕಾಣುವುದಿಲ್ಲ, ಅಷ್ಟೇಕೆ ಒಬ್ಬ ವ್ಯಕ್ತಿಗೆ ತನ್ನ ಕಣ್ಣುಗಳಿಗೆ ಅತಿ ಹತ್ತಿರವಾದ ತನ್ನ ಕಣ್ಣುಗುಡ್ಡೆಗಳು ಕೂಡ ಕಾಣ್ಲಿಕ್ಕೆ ಆಗುವುದಿಲ್ಲ. ಹಾಗೆ ಕಾಮಲೆಯಾದವನಿಗೆ ಎಲ್ಲವೂ ಕಾಣ್ತದೆ, ಹಳದಿ ಹಳದಿ ಕಾಣ್ತದೆ ಅಷ್ಟೇ. ಶಬ್ದ, ದೂರದಿಂದ ಶಬ್ದ ನಮ್ಗೆ ಕೇಳುವುದಿಲ್ಲ, ಹತ್ತಿರಕ್ಕೆ ಬಂದಾಗ ಪಟಾಕಿ ಶಬ್ದ ಮಾತ್ರ ಕೇಳ್ತದೆ ಎಷ್ಟೋ ದೂರಕ್ಕೆ ಅಲ್ಲವಾ? ಹೌದು ಮಾತಾಜಿ, ಡಮ್ ಅನ್ನುತ್ತೆ, ಅದು ಕೇಳ್ತದೆ. ಓಕೆ, ಇದೆಲ್ಲ ನಮ್ಮದು ಕೆಲವು ದೋಷಪೂರ್ಣವಾದ ಯಾವ್ದಾದ್ರು ಮಾತನ್ನು ಹೇಳಿದ್ರೆ ಬೇಗ ಕೇಳ್ತದೆ, ಒಳ್ಳೇದು ಹೇಳಿದ್ರೆ ಕೇಳುವುದಿಲ್ಲ ಈಗಿನ ಕಾಲದವರಿಗೆ ಅಲ್ಲವಾ? ಶೋಭೆಗೊಳಗಾಗದವರು ನಾವೆಲ್ಲ, ಹೌದಾ ಅಲ್ಲವಾ? ಬೇಡದೆ ಇರೋದೇ ಬೇಕಾಗುತ್ತೆ, ಬೇಕಾಗಿರೋದು ಬೇಡ. ಭಗವದ್ಗೀತೆ ಓದಿ ಅಂತ ಹೇಳಿದ್ರೆ ಇಲ್ಲ, ಆಗುದಿಲ್ಲ, ಸಮಯ ಇಲ್ಲ, ಮೇನ್ ಸಮಯ ಇಲ್ಲ ಅಲ್ಲ? ಹೌದು ಮಾತಾಜಿ, ನೀವ್ ಹೇಳೋದು ಕರೆಕ್ಟ್. ಈಗ ನೆಕ್ಸ್ಟ್ 87. विरुदार्थ कहा तुम्ही कहिते कर रोष तोमर अर्थे अमिरिष्ट ತಿದ್ದುಪಡಿ ಮಾಡೋದಕ್ಕೆ ಅದಕ್ಕೆ ಕಾಯ್ದೆ ಕಾನೂನು ಮಾಡ್ಬೇಕು. ಅವ್ರ ಮಿನಿಸ್ಟರ್ಗಳು ಅವ್ರಿಗೆ ಹೆಂಗ್ ಬೇಕಂಗ್ ಮೊದ್ಲೇ ತಿದ್ದುಪಡಿ ಮಾಡ್ಕೊಂಡ್ ಬಿಡ್ತಾರ. ನೀ ಈ ಸಲ ಪಾರ್ಟಿ ಬಿಟ್ಟು ಅಂದ್ರೆ ಇನ್ನು 10 ವರ್ಷ ಎಲೆಕ್ಷನ್ ಮಾಡಕ್ ಕೃಷ್ಣ ಪ್ರಭು ಮ್ಯೂಟ್ ಮಾಡ್ಕೊಳ್ಳಿ ಪ್ರಭು. ಏನಾಯ್ತು? ಅವರವರೇ ಮಾತನಾಡುದಾ? ಎಲೆಕ್ಷನ್ 2 ಎಲೆಕ್ಷನ್ ಬರುದಿಲ್ಲ. ಹರೇ ಕೃಷ್ಣ ಪ್ರಭು ಮ್ಯೂಟ್ ಮಾಡ್ಕೊಳ್ಳಿ. ನಾನ್ ಮಾಡಿದೆ ಮಾತಾಜಿ, ನಾನೇ ಮಾಡಿದೆ. ಓಕೆ, ಓದಿ ಮಾತಾಜಿ ಯಾರಾದ್ರೂ ಇಬ್ಬರು. 87 ಮಾತಾಜಿ. ಹರೇ ಕೃಷ್ಣ. विरोधार्थ कह तुम्हें कहते कर रोष तुम्हेरा अर्थ अविमुष्ट विधेयम सदोष. हरे कृष्ण माताजी. हरे कृष्ण माताजी. श्लोक 87. विरुद्धार्थ कह तुम्हें कहते कर रोष तोमारा हर्ते अविमृष्ट विधेयम सदोष. हरे कृष्ण माताजी. हरे कृष्ण. भूमि कहिते कर रोष तोमारा अर्थे अविमृष्ट विधेयम सदोष. हरे कृष्ण माताजी. हरे कृष्ण. गायत्री 87. विरोधार्थ कही तुम्हें कहिते कर रोष तुम्हारा अर्थे अविमृष्ट विधेयंश दोष. हरे कृष्ण माताजी. हरे कृष्ण. गायत्री देवी माताजी ओदी. ಬೇರೆದೇನಾದ್ರೂ ಕೇಳ್ತಾರ? ಪ್ರಭಾವತಿ ಮಾತಾಜಿ ಓದಿ. ಹರೇ ಕೃಷ್ಣ. ಓದ್ತೀನಿ ಮಾತಾಜಿ, ಓದ್ತೀನಿ. विरुद्धार्थ कह तुम्हें कहिते कर रोष तोमरा अर्थे अविमृष्ट विधेयं सदोष.
ವಿರುದ್ಧಾರ್ಥ ವ್ಯತಿರಿಕ್ತ ತಾತ್ಪರ್ಯ ಕಹ ಹೇಳುತ್ತೀಯೇ ತುಮಿ ನೀನು ಕಹಿತೆ ಬೆರಳು ಮಾಡಿ ತೋರಿಸಿ ಕರ ಮಾಡುತ್ತೀಯೇ ರೋಷ ಕೋಪ ತೋಮಾರ ನಿನ್ನ ಅರ್ಥೆ ಅರ್ಥೈಸುವಿಕೆಯ ಪ್ರಕಾರ ಅವಿಮೃಷ್ಟ ವಿಧೇಯ ಅಂಶ ಪರಿಗಣಿತವಾಗದ ವಿಶೇಷಣದ ಭಾಗ ದೋಷ ತಪ್ಪು. ಶ್ರೀಲ ಪ್ರಭುಪಾದರಿಂದ ಪ್ರಿಯ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ ತಾತ್ಪರ್ಯ. ಪರಸ್ಪರ ವಿರುದ್ಧವಾದುದೇನನ್ನು ನೀನು ಹೇಳುತ್ತೀಯೆ, ಅದನ್ನು ಗುರುತಿಸಿ ತೋರಿಸಿದಾಗ ಕೋಪಗೊಳ್ಳುವೆ. ನಿನ್ನ ವ್ಯಾಖ್ಯಾನವು ವಸ್ತುವನ್ನು ತಪ್ಪಾದ ಸ್ಥಾನದಲ್ಲಿರಿಸುವ ದೋಷದಿಂದ ಕೂಡಿದೆ. ಇದು ವಿವೇಚನೆ ಇಲ್ಲದೆ ಮಾಡಿಕೊಂಡಿರುವ ಹೊಂದಾಣಿಕೆ. ಅಷ್ಟೇ. ಶ್ರೀಲ ಪ್ರಭುಪಾದ ಕಿ ಜೈ. ಇಲ್ಲಿ ಪರಸ್ಪರ ವಿರುದ್ಧವಾದುದನ್ನು ಏನನ್ನು ನೀನು ಹೇಳ್ತೀಯೇ, ಅದನ್ನು ಗುರುತಿಸಿ ತೋರಿಸಿದಾಗ ಕೋಪಗೊಳ್ಳುವೆ. ನಿನ್ನ ವ್ಯಾಖ್ಯಾನವು ವಸ್ತುವನ್ನು ತಪ್ಪಾದ ಸ್ಥಾನದಲ್ಲಿ ಇರಿಸುವಂತಹ ದೋಷದಿಂದ ಕೂಡಿದೆ. ಇದು ವಿವೇಚನೆ ಇಲ್ಲದೆ ಮಾಡಿಕೊಂಡಿರುವ ಒಂದು ಹೊಂದಾಣಿಕೆ. ಅಂದ್ರೆ ಪರಸ್ಪರ ವಿರುದ್ಧವಾದುದನ್ನೆಲ್ಲ ನೀನು ಹೇಳ್ತಾ ಇದ್ದೀಯಾ, ಅದನ್ನು ಗುರುತಿಸಿ ತೋರಿಸಿದಾಗ ನಿನ್ಗೆ ಕೋಪ ಬರ್ತದೆ. ನಿಜವಾಗಿ ಹೌದು. ನಿನ್ನ ವ್ಯಾಖ್ಯಾನವು ಆ ವಸ್ತುವನ್ನು ತಪ್ಪಾದ ಸ್ಥಾನದಲ್ಲಿ ಇರಿಸಿ ದೋಷದಿಂದ ಅದು ಇರಿಸುವಂತಹ ದೋಷದಿಂದ ಕೂಡಿದೆ. ಇದು ವಿವೇಚನೆ ಇಲ್ಲದೆ ಮಾಡಿಕೊಂಡಿರುವ ಹೊಂದಾಣಿಕೆ ಅಂತ ಹೇಳಿದರೆ ನೆಕ್ಸ್ಟ್ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ನೋಡೋಣ. ಶ್ಲೋಕ 88. ಯಾರ ಭಗವತ ಹೈತೆ ಅನ್ಯೇರ ಭಗವತ ಸ್ವಯಂ ಭಗವಾನ್ ಸಬ್ದೇರ ತಾಹತೆ ಸತ. ಹೇಳಿ ಹೇಳಿ. ಹರೇ ಕೃಷ್ಣ ಭಗವತ ಐತೆ ಅನ್ಯರ ಭಗವತ ಸ್ವಯಂ ಭಗವಾನ್ ಶಬ್ದೇರ ತಹತೆ ಸತ್ತ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 88. ಯಾನ್ರ ಭಗವತ ಹೈತೆ ಅನ್ಯರ ಭಗವತ ಸ್ವಯಂ ಭಗವಾನ್ ಶಬ್ದೇರ ತಾಹೇತೆ ಸತ್ತ. ಹರೇ ಕೃಷ್ಣ. ಧನ್ಯವಾದಗಳು. ಶ್ಲೋಕ 88. ಶ್ಲೋಕ 88. ಯಾನ್ರ ಭಗವತ ಏತ ಅನ್ಯರ ಭಗವತ ಸ್ವಯಂ ಭಗವಾನ ಶಬ್ದೇರ ತಾಹೈತೆ ತಾಹತೇಯ ಸತ್ತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಜ್ಯೋತಿ ಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಒಂದು ನಿಮಿಷ. ಯಾಜರ ಭಾಗವತ ಹೈತೆ ಅನ್ಯೇರ ಭಾಗವತ ಸ್ವಯಂ ಭಗವಾನ ಶಬ್ದೇರ ತಾಹತೆ ಸತ್ತ. ಯಾಜರ ಯಾರ ಭಗವತ್ತ ದೇವೋತ್ತಮ ಪರಮ ಪುರುಷನಾಗಿರುವ ಗುಣವು ಐತೆ ಇಂದ ಅನ್ಯೇರ ಇತರರ ಭಗವತ್ತ ದೇವೋತ್ತಮ ಪರಮ ಪುರುಷನಾಗಿರುವ ಗುಣವು ಸ್ವಯಂ ಭಗವಾನ್ ಶಬ್ದೇರ ಸ್ವಯಂ ಭಗವಾನ್ ಎನ್ನುವ ಶಬ್ದದ ತಾಹಾತೇಯಿ ಅದರಲ್ಲಿ ಸತ್ತ ಪ್ರತ್ಯಕ್ಷವಾಗಿರುವುದು. ಅನುವಾದ. ಬೇರೆಲ್ಲ ದೈವತ್ವಗಳ ಮೂಲನಾದ ದೇವೋತ್ತಮ ಪುರುಷನು ಮಾತ್ರ ಸ್ವಯಂ ಭಗವಾನ್ ಅಥವಾ ಆದಿಪುರುಷ ಎಂಬ ಅಭಿಧಾನ ಪಡೆಯಲು ಅರ್ಹನಾಗಿದ್ದಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಬೇರೆಲ್ಲ ದೈವತ್ವಗಳ ಮೂಲನಾದ ದೇವೋತ್ತಮ ಪರಮಪುರುಷ ಮಾತ್ರ ಸ್ವಯಂ ಭಗವಾನ್ ಅಥವಾ ಆದಿಪುರುಷ ಎಂಬ ಅಭಿಧಾನ ಪಡೆಯಲು ಅವನು ಭಗವಂತ ದೇವೋತ್ತಮ ಪರಮಪುರುಷನೇ ಒಬ್ಬನೇ ಅರ್ಹ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಬೇರೆಲ್ಲ ದೈವತ್ವಗಳಿಗೆ ಕೂಡ ಮೂಲನಾಗಿದ್ದಾನೆ ದೇವೋತ್ತಮ ಪರಮಪುರುಷ. ಅವನೇ ಸ್ವಯಂ ಭಗವಾನ್, ಅವನೇ ಆದಿಪುರುಷ. ಶ್ಲೋಕ 89. ದೀಪ ಹೈತೆ ಏಚೆ ಬಹು ದೀಪೇರ ಜ್ವಲನ ಮೂಲ ಏಕ ದೀಪ ತಹ ಕಾರಿಯೇ ಗಣನ. ಹರೇ ಕೃಷ್ಣ ಮಾತಾಡಿ. ಶ್ಲೋಕ 89. ದೀಪ ಹೈತೆ ಹೇಚೆ ಬಹು ದೀಪೇರ ಜ್ವಲನ
ಮೂಲ ಏಕ ದೀಪತಃ ಕರಿಯೇ ಗಣನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದೀಪ ಹೈತೆ ದೀಪ ಹೈತೆ ಯೈಚೆ ಬಹು ದೀಪೇರ ಜ್ವಲನ್ ಮೂಲ ಏಕ ದೀಪತಃ ಕರಿಯೇ ಗಣನ್. ರಾಜು ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಗೊತ್ತೀನಿ ಮಾತಾಜಿ. ದೀಪ ಶ್ಲೋಕ 89. ದೀಪ ಹೈತೆ ಯೈಚೆ ಬಹು ದೀಪೇರ ಜ್ವಲನ ಮೂಲ ಏಕ ದೀಪತಃ ಕರಿಯೇ ಗಣನ. ಅದು ಶಬ್ದ ಓದ್ಲ ಮಾತಾಜಿ. ಓದಿ ಓದಿ. ದೀಪ ಒಂದು ದೀಪವು, ಹೈತೆ ಇಂದ, ಯೈಚೆ ಹೇಗೋ, ಹಾಗೆ, ಬಹು ಹೆಚ್ಚಿನ, ದೀಪೇರ ದೀಪಗಳ, ಜ್ವಲನ ಹೊತ್ತಿಸುವುದು, ಮೂಲ ಆದಿ, ಏಕ ಒಂದು, ದೀಪವು, ತಾಹ ಕರಿಯೆ ಮಾಡುತ್ತೇನೆ, ಗಣನ ಪರಿಗಣನೆ. ಅನುವಾದ: ಒಂದು ದೀಪದ ಸಹಾಯದಿಂದ ಹಲವಾರು ದೀಪಗಳನ್ನು ಹೊತ್ತಿಸಿದಾಗ ಎಲ್ಲದಕ್ಕೂ ಮೊದಲಿನ ದೀಪವನ್ನು ನಾನು ಮೂಲ ಎನ್ನುತ್ತೇನೆ. ಭಾವಾರ್ಥ ಓದ್ಲ ಮಾತಾಜಿ. ಓದಿ ಓದಿ. ಎಸ್ ಮಾತಾಜಿ. ಭಾವಾರ್ಥ: ಪ್ರಭುಪಾದ ಅವರಿಂದ ಪ್ರಭುಪಾದ ಅವರಿಗೆ ಜಯವಾಗಲಿ. ವಿಷ್ಣು ತತ್ವ ಅಥವಾ ದೇವೋತ್ತಮ ಪುರುಷನ ಪರಾತ್ಪರ ಸ್ವಭಾವದ ತತ್ವವು ಒಂದು ದೀಪದಂತೆ ಎಂದು ಬ್ರಹ್ಮ ಸಂಹಿತೆಯ 5ನೇ ಅಧ್ಯಾಯದ 46ನೇ ಶ್ಲೋಕವು ಹೇಳುತ್ತದೆ. ವಿಷ್ಣು ತತ್ವದ ವಿಸ್ತರಣೆಗಳು ಎಲ್ಲ ವಿವರಗಳಲ್ಲಿಯೂ ಅದರ ಮೂಲಕ್ಕೆ ಸಮನಾಗಿದೆ ಎಂಬುದು ಬ್ರಹ್ಮ ಸಂಹಿತೆ ನೀಡುವ ಸಮರ್ಥನೆ. ಉರಿಯುತ್ತಿರುವ ಒಂದು ದೀಪವು ಇತರ ಅಸಂಖ್ಯ ದೀಪಗಳನ್ನು ಹೊತ್ತಿಸಬಲ್ಲದು. ಮೊದಲ ದೀಪದಿಂದ ಹೊತ್ತಿಸಲಾದ ಇತರ ದೀಪಗಳು ಇಷ್ಟರಿಂದ ಕೆಳಮಟ್ಟದವಾಗುವುದಿಲ್ಲ. ಆದರೂ ಇತರ ದೀಪಗಳನ್ನು ಹೊತ್ತಿಸಿದ ದೀಪವು ಮೂಲದ್ದು ಎಂದೇ ಪರಿಗಣಿಸಬೇಕು. ಇದೇ ಮೂಲ. ಇದೇ ರೀತಿ ದೇವೋತ್ತಮ ಪರಮ ಪುರುಷನು ತನ್ನನ್ನು ವಿಷ್ಣು ತತ್ವದ ಸಂಶ ರೂಪಗಳಾಗಿ ವಿಸ್ತರಿಸಿಕೊಳ್ಳುತ್ತಾನೆ. ವಿಷ್ಣು ತತ್ವದ ಇತರ ರೂಪಗಳು ಮೂಲದಷ್ಟೇ ಶಕ್ತಿಯುಳ್ಳವಾದಾಗ್ಯೂ ಮೂಲ ಶಕ್ತಿಯಾದ ದೇವೋತ್ತಮ ಪುರುಷನ ರೂಪಗಳ ಉಗಮ ಸ್ಥಾನ ಎಂದು ಪರಿಗಣಿಸಬೇಕು. ಇದೇ ದೃಷ್ಟಾಂತವು ದೀಪದ್ದು ಶಿವ ಹಾಗೂ ಬ್ರಹ್ಮನಂತಹ ಗುಣಾತ್ಮಕ ಅವತಾರಗಳನ್ನು ವಿವರಿಸುತ್ತದೆ. ಶ್ರೀಲ ಶಿವ ಗೋಸ್ವಾಮಿಯವರು ಹೇಳುವ ಪ್ರಕಾರ, ಶಂಭುಸ್ಥೋ ತಮೋದಿಷ್ಟಾಂತ್ವಾತ್ ಕಜ್ಜಲಮಯ ದುಕ್ಷಮ ದೀಪ ಶಿಖಾ ಸ್ಥಾನೀಯಸ್ಯ ನ ತಥಾ ಸಾಮ್ಯಂ. ಶಂಭು ತತ್ವ ಅಥವಾ ಶಿವತತ್ವವು ಕಪ್ಪು ಹಿಡಿದ ದೀಪದಂತೆ, ಏಕೆಂದರೆ ಶಿವನು ತಮೋ ಗುಣದ ಅಭಿಮಾನಿ ದೇವತೆ. ಇಂತಹ ದೀಪದಿಂದ ಒದಗುವ ಬೆಳಕಿನ ಪ್ರಮಾಣ ತುಂಬಾ ಅಲ್ಪ. ಆದ್ದರಿಂದ ಶಿವನ ಶಕ್ತಿಯು ವಿಷ್ಣು ತತ್ವದ ಜೊತೆಗೆ ಹೋಲಿಕೆಗೆ ನಿಲ್ಲುವುದು ಸಾಧ್ಯವಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಅನುವಾದ ಭಾವಾರ್ಥ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ್ ಕಿ ಜೈ. ಒಂದು ದೀಪದ ಸಹಾಯದಿಂದ ಹಲವಾರು ದೀಪಗಳನ್ನು ಹೊತ್ತಿಸಿದಾಗ ಎಲ್ಲದಕ್ಕೂ ಮೊದಲಿನ ದೀಪವನ್ನು ನಾವು ಮೂಲ ಎನ್ನುತ್ತೇವೆ. ನಾನು ಮೂಲ ಎನ್ನುತ್ತೇನೆ. ಭಾವಾರ್ಥ: ವಿಷ್ಣು ತತ್ವ ಅಥವಾ ದೇವೋತ್ತಮ ಪರಮ ಪುರುಷನ ಪರಾತ್ಪರ ಸ್ವಭಾವದ ತತ್ವವು ಒಂದು ದೀಪದಂತೆ ಅಂತ ಹೇಳಿ ಬ್ರಹ್ಮ ಸಂಹಿತೆಯಲ್ಲಿ 5ನೇ ಅಧ್ಯಾಯದ 46ನೇ ಶ್ಲೋಕ ಹೇಳ್ತದೆ. ವಿಷ್ಣು ತತ್ವದ ವಿಸ್ತರಣೆಗಳು ಎಲ್ಲಾ ವಿವರಗಳಲ್ಲಿಯೂ ಅದರ ಮೂಲಕ್ಕೆ ಸಮನಾಗಿದೆ ಎಂಬುದು ಬ್ರಹ್ಮ ಸಂಹಿತೆ ನೀಡುವ ಸಮರ್ಥನೆ. ಉರಿಯುತ್ತಿರುವ ಒಂದು ದೀಪ ಇತರ ಎಲ್ಲ ಅಸಂಖ್ಯಾತ ಲೆಕ್ಕವಿಲ್ಲದಷ್ಟು ದೀಪಗಳನ್ನು ಅದು ಹೊತ್ತಿಸಬಲ್ಲದು. ಮೊದಲ ದೀಪದಿಂದ ಹೊತ್ತಿಸಲಾದ ಇತರ ದೀಪಗಳು ಕೂಡ ಇಷ್ಟರಿಂದ ಅದು ಕೆಳಮಟ್ಟದ ಆಗುವುದಿಲ್ಲ. ಆದರೂ ಇತರ ದೀಪಗಳನ್ನು ಹೊತ್ತಿಸಿದ ಆ ದೀಪ ಅದು ಮೂಲದ್ದು ಎಂದು ಪರಿಗಣಿಸಬೇಕು. ಇದೇ ರೀತಿಯಾಗಿ ದೇವೋತ್ತಮ ಪರಮಪುರುಷ ತನ್ನನ್ನು ವಿಷ್ಣು ತತ್ವದ ಸ್ವಾಂಶ ರೂಪಗಳನ್ನಾಗಿ ಅವನು ವಿಸ್ತರಿಸಿಕೊಳ್ತಾನೆ. ಆದರೆ ವಿಷ್ಣು ತತ್ವದ ಇತರ ರೂಪಗಳು ಮೂಲದಷ್ಟೇ ಶಕ್ತಿ ಉಳ್ಳದಾಗಿಯೂ ಮೂಲ ಶಕ್ತಿಯಾದ ದೇವೋತ್ತಮ ಪರಮ ಪುರುಷನ ರೂಪಗಳ ಉಗಮ ಸ್ಥಾನವೇ ಅಂತ ಹೇಳಿ ಅದು ನಾವು ಪರಿಗಣಿಸಬೇಕು. ಇದೇ ದೃಷ್ಟಾಂತವು ಅಂದ್ರೆ ದೀಪದು ಈಗ ಏನು ಹೇಳಿದ್ದಾರೆ, ಶಿವ ಹಾಗೂ ಬ್ರಹ್ಮನಂತಹ ಗುಣಾತ್ಮಕ ಅವತಾರಗಳನ್ನು ಕೂಡ ಅದು ವಿವರಿಸ್ತದೆ. ಶ್ರೀಲ ಜೀವ ಗೋಸ್ವಾಮಿಯವರು ಹೇಳುವ ಪ್ರಕಾರ
ಸಂಭೋಸ್ತು ತಮೋದಿಷ್ಠನಾಥತ್ವತ್ ಖಜ್ಜಾಲಮಯ ಸೂಕ್ಷ್ಮ ದೀಪಶಿಖಾ ಸ್ಥಾನೀಯಸ್ಯ ನ ತಥಾ ಶಾಮ್ಯಂ. ಅಂದರೆ ಸಂಭೂತತ್ವ ಅಥವಾ ಶಿವತತ್ವ ಅದು ಕಪ್ಪು ಹಿಡಿದ ದೀಪದಂತೆ, ಏಕೆಂದರೆ ಶಿವನು ತಮೋಗುಣದವನು, ತಮೋಗುಣದ ಅಭಿಮಾನಿ ದೇವತೆಯವನು. ಇಂತಹ ದೀಪದಿಂದ ಒದಗುವ ಬೆಳಕಿನ ಪ್ರಮಾಣ ತುಂಬಾ ಕಡಿಮೆ ಮಟ್ಟದ್ದು. ಆದ್ದರಿಂದ ಇಲ್ಲಿ ಶಿವನ ಶಕ್ತಿಯು ವಿಷ್ಣು ತತ್ವದ ಜೊತೆಗೆ ಅದು ಹೋಲಿಕೆಗೆ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಏನಾಯ್ತು ಮಂಜುಳಾ ಮಾತಾಜಿ, ಏನಾದ್ರೂ ಹೇಳುದಿದೆಯಾ? ಇಲ್ಲ ಮಾತಾಜಿ, ಅದು ಇದಾಗ ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 90. तैचे सब अवतारे र कृष्ण से कारण आर एक श्लोक सुन कुवाक्य खंडन. ಶ್ಲೋಕ 90. ತೇಚೆ ಸಬ ಅವತಾರೇರ ಕೃಷ್ಣ ಸೆ ಕಾರಣ ಆರ ಏಕ ಶ್ಲೋಕ ಶುನ ಕುವಾಕ್ಯ ಖಂಡನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 90. ತೈಚೆ ಸಬ ಅವತಾರೇರ ಕೃಷ್ಣ ಸೆ ಕಾರಣ ಆರ ಏಕ ಶ್ಲೋಕ ಸುನ ಕುವಾಕ್ಯ ಖಂಡನ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 90. ತೈಚೆ ಸಬ ಅವತಾರೇರ ಕೃಷ್ಣ ಸೆ ಕಾರಣ ಆರ ಏಕ ಶ್ಲೋಕ ಶೂನ ಕುವಾಕ್ಯ ಖಂಡನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವರದ ಹೆಗ್ಡೆ ಮಾತಾಜಿ ಓದಿ. हरे कृष्ण माताजी. तैचे सब अवतारे एरा कृष्ण से कारण आरा एक श्लोक शून कुवाक्य खंडन. हरे कृष्ण माताजी. धन्यवाद. अनुवाद ಓದ್ಬೇಕಾ ಮಾತಾಜಿ? ಓದಿ. ಹರೇ ಕೃಷ್ಣ. ವರ್ಡ್ ಬೈ ಅನುವಾದ ವರ್ಡ್ ಓದಿ. ಹರೇ ಕೃಷ್ಣ. ತೈಚೆ ಅದೇ ರೀತಿ ಸಬ ಎಲ್ಲ ಅವತಾರಗಳ ಕೃಷ್ಣ ಪ್ರಭು ಕೃಷ್ಣನು ಸೇ ಅವನು ಕಾರಣ ಆರ ಇನ್ನೊಂದು ಏಕ ಒಂದು ಶ್ಲೋಕ ಪದ್ಯವನ್ನು ಶುನ ದಯವಿಟ್ಟು ಆಲಿಸು ಕುವಾಕ್ಯ ಕುತರ್ಕವನ್ನು ಮಂಡಿಸುವುದರ ಖಂಡನ ನಿರಾಕರಿಸುವ. ಅನುವಾದ ಶಿಲಪ್ರಪಾದರಿಂದ ಶಿಲಪ್ರಪಾದರಿಗೆ ಜಯವಾಗಲಿ. ಇದೇ ರೀತಿ ಕೃಷ್ಣನು ಸರ್ವ ಕಾರಣಗಳ ಕಾರಣ, ಸಕಲ ಅವತಾರಗಳ ಕಾರಣನೂ ಅವನೇ. ಎಲ್ಲ ಕುತರ್ಕಗಳನ್ನು ಹಿಮ್ಮೆಟ್ಟಿಸುವಂತಹ ಇನ್ನೊಂದು ಶ್ಲೋಕವನ್ನು ಆಲಿಸಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ ಕಿ ಜೈ. ಇದೇ ರೀತಿ ಕೃಷ್ಣನು ಸರ್ವ ಕಾರಣ, ಎಲ್ಲಾ ಕಾರಣಗಳಿಗೂ ಕಾರಣಕರ್ತ ಅವನೇ, ಕಾರಣ ಸಕಲ ಅವತಾರಗಳ ಕಾರಣನು ಕೂಡ ಅವನೇ ಭಗವಂತ. ಎಲ್ಲ ಕುತರ್ಕಗಳನ್ನು ಹಿಮ್ಮೆಟ್ಟಿಸುವಂತಹ ಈ ಇನ್ನೊಂದು ಶ್ಲೋಕವನ್ನು ಕೇಳಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಶ್ಲೋಕದಲ್ಲಿ ನೋಡೋಣ. 91, 92. ಅತ್ರ ಸರ್ಗ ವಿಸರ್ಗ ಸ್ಥಾನಂ ಪೋಷಣಂ ಉತಾಯ ಮನ್ವಂತರೇಶನು ಕಥಾ ನಿರೋಧೋ ಮುಕ್ತಿರಾಶ್ರಯ ದಶಮಸ್ಯ ವಿಶುದ್ಧ್ಯ ಅರ್ಥಂ ನವಾನಂ ಇಹ ಲಕ್ಷಣಂ ವರ್ಣಯಂತಿ ಮಹಾತ್ಮನ ಶ್ರುತಾನಾರ್ಥೇನ ಚ. ಹರೇ ಕೃಷ್ಣ ಮಾತಾಜಿ. ಇದು ಭಾಗವತಂ ಗೀತ ಇದು ಶ್ಲೋಕ. ಅತ್ತ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಂ ಊತಯಃ ಮನ್ವಂತರ ಈಶಾನುಕಥಾ ನಿರೋಧೋ ಮುಕ್ತಿರಾಶಯಃ ದಶಮಸ್ಯ ವಿಶುದ್ಧಕ್ತಂ ನವಾನಾಂ ಇಹ ಲಕ್ಷಣಂ ವರ್ಣಯಂತಿ ಮಹಾತ್ಮನಃ ಶ್ರುತೇನ ತೇನ ಛಾಂದಸ. ಅರ್ಥ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಂ ಊತಯಃ ಮನ್ವಂತರೇಶಾನುಕಥಾ ನಿರೋಧೋ ಮುಕ್ತಿರಾಶ್ರಯಃ ದಶಮಸ್ಯ ವಿಶುದ್ಧ್ಯ ಅರ್ಥಂ ನವಾನಂ ಇಹ ಲಕ್ಷಣಂ ವರ್ಣಯಂತಿ ಮಹಾತ್ಮನಃ ಶ್ರುತೇನಾರ್ಥೇನ ಚಾಯಿಷ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಇದು 6 ನಿಮಿಷದಲ್ಲಿ ಓದ್ಲಿಕ್ಕೆ ಅಂತೂ ಖಂಡಿತ ಆಗುದಿಲ್ಲ. ಶ್ಲೋಕವನ್ನು ಓದಿ ಎಲ್ಲರೂ, ಮತ್ತೆ ಅದನ್ನು ಭಾವಾರ್ಥ ಅನುವಾದ ಎಲ್ಲ ನಾಳೆ ಓದೋಣ, ಯಾಕಂದ್ರೆ ಇದು ತುಂಬಾ ದೊಡ್ಡದು ಇದೆ.
हरे कृष्ण माताजी। स्थानं पोषणम् ऊतयः मन्वन्तरेशानुगता निरोधो मुक्तिराश्रयः दशमस्य विशुद्ध्या अर्थं नवानम् इह लक्षणं वर्णयन्ति महात्मनः श्रुतेनार्थेन चायसा। हरे कृष्ण माताजी। हरे कृष्ण माताजी। ಶ್ಲೋಕ 91-92 अत्र सर्गो विसर्गश्च स्थानं पोषणम् ऊतयः मन्वन्तरेशानुकता निरोधो मुक्तिराश्रयः दशमस्य विशुद्ध्या अर्थं नवानम् इह लक्षणं वर्णयन्ति महात्मानः श्रुतेनार्थेन ಚಾಂಜಸ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅತ್ರ ಸ್ವರ್ಗ ವಿಸರ್ಗಶ್ಚ ಸ್ನಾನಂ ಪೋಷಣಂ ಊತಯಃ ಮನ್ವಂತರೇಶಾನು ಕಥಾ ನಿರೋಧೋ ಮುಕ್ತಿರ ಆಶ್ರಯಃ ದಶಮಶ್ಚ ವಿಶುದ್ಧ ಅರ್ಥಂ ನವಾನಾಂ ಇಹ ಲಕ್ಷಣಂ ವರ್ಣಯಂತಿ ಮಹಾತ್ಮನಃ ಶ್ರುತೇನಾರ್ಥೇನ ಚಾಯಂಚಸ. ಕೃಷ್ಣ ಮಾತಾಜಿ. ಶ್ಲೋಕ 91-92 ಹರೇ ಕೃಷ್ಣ ಮಾತಾಜಿ. ಶ್ಲೋಕ 91-92 ಅತ್ರ ಸರ್ಗ ವಿಸರ್ಗಶ್ಚ ಸ್ಥಾನಂ ಪೋಷಣಂ ಊತಯಃ ಮನ್ವಂತರೇಶಾನುಕತ ನಿರೋಧೋ ಮುಕ್ತಿರ್ ಆಶ್ರಯಃ ದಶಮಸ್ಯ ವಿಶುದ್ಧ್ಯ ಅರ್ಥಂ ನವಾನಂ ಹಿಯ ಲಕ್ಷಣಂ ವರ್ಣಯಂತಿ ಮಹಾತ್ಮನಃ ಶ್ರುತೇನಾರ್ಥೇನ ಚಾಯಿಜ್ಜಸ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಚಾಂಜಸ 91-92 ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಂ ಊತಯಃ ಮನ್ವಂತರೇಣಾಶುತ್ಕಥಾ ನಿರೋಧೋ ಮುಕ್ತಿರಾಶ್ರಯಃ ದಶಮಸ್ಯ ವಿಶುದ್ಧರ್ಥಂ ನವಾಂ ಇಹ ಲಕ್ಷಣಂ ವರ್ಣಯಂತಿ ಮಹಾತ್ಮನಂ ಶ್ರುತೇನಾರ್ಥೇನ ಚಾಂಚಃ. ಹರೇ ಕೃಷ್ಣ. ನಾವು ಇಲ್ಲಿಗೆ ಇವತ್ತಿನ ತರಗತಿಯನ್ನು ನಿಲ್ಲಿಸೋಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೃಂದ ಕಿ ಜಯ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜಯ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜಯ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನಡೆದಿರುವ ಎಲ್ಲರಿಗೂ ಕೂಡ ಈ ದಿವಸ ಒಳ್ಳೆದಾಗ್ಲಿ ಅಂತ ಹೇಳ್ತಾ ನಾವು ಈ ತರ